ಮಂಗಳೂರು ಹೊರವಲಯ ಉಳ್ಳಾಲದ ಮೊಗವೀರಪಟ್ಟಣ ಶ್ರೀ ವಿಠೋಬಾ ರುಕ್ಮಯಿ ಭಜನಾ ಮಂದಿರದ 88ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಭಜನೆ ಸಮುದ್ರ ಪೂಜೆ ಕಾರ್ಯಕ್ರಮ ಉಳ್ಳಾಲದ ಮೊಗವೀರಪಟ್ಟಣ ಸಮುದ್ರ ತೀರದಲ್ಲಿ ನಡೆಯಿತು. ಈ ವೇಳೆ ಸಮುದ್ರ ರಾಜನಿಗೆ ಹಾಲು, ತೆಂಗಿನಕಾಯಿ ಫಲವಸ್ತುಗಳನ್ನು ಸಮರ್ಪಿಸಲಾಯಿತು. ಅಗಾಧ ಮೀನು ಸಂಪತ್ತು ಮತ್ತು ರಕ್ಷಣೆಗಾಗಿ ವಿಶೇಷ ಪ್ರಾರ್ಥನೆಯನ್ನ ಮಾಡಲಾಗುತ್ತದೆ. ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷ ಭರತ್ ಕುಮಾರ್ ಉಳ್ಳಾಲ, ಅಧ್ಯಕ್ಷ ಸದಾನಂದ ಬಂಗೇರ, ಉಳ್ಳಾಲದ ವಿಠೋಬಾ ರುಕ್ಮಯಿ ಭಜನಾ ಮಂದಿರದ ಅಧ್ಯಕ್ಷ ಲೋಕನಾಥ ಪುತ್ರನ್, ಕಾಶಿನಾಥ್ ಕೋಟ್ಯಾನ್, ಪ್ರಶಾಂತ್ ವಿ ಮೊದಲಾದವರು ಪಾಲ್ಗೊಂಡರು. ಸಮುದ್ರ ರಾಜ ಎಂಗ್ಲ ಹಿರಿಯಾಕ್ಲು ಬರ್ತ ಕಿರಿಯಾಕ್ಲು ಮುಟ್ಲ ಈ ಸಮುದ್ರ ಮೀನು ಬತ್ತದು ಮೀನುಗಾರಿಕೆ ಮಲ್ತೊಂದು ಎಂಗ್ಲ ಜೀವನ ಕಟ್ತೊಂದು ದೈವ ದೇವರನ್ನ ಪೂಜೆ ಪುನಸ್ಕಾರ ಮಲ್ತೊತ್ತಿನ ಎಂಗ್ಲು ಭಕ್ತಿದ ಬಡ ಸಂಸಾರ ಆ ಪ್ರಕಾರ ಕಾಲಕಾಲಗಳು ಎಂಗ್ಲ ಮೀನು ಸಂಪತ್ತನ್ನು ಬಾಡಾದ ಈ ಸೇವನೆಗಳು ಕಾಲಕಾಲಗಳು ಮಲ್ತೊಂದು ಆ ಪ್ರಕಾರ ಇನ್ನದ ದಿನಗಳ ಹೆಂಗೆ ಪ್ರಾರಂಭ ಮಲ್ತ ಈ ಸಮುದ್ರ ಅವಕಾಶ ಎಂಗಳ ಬೆರಿಸಾಯ್ದು ಅಂತ ಬೆರಿಸಾಯ್ದು ದೇವರ ಪಾದಾರವಿಂದಕ್ಕೆ ಗೋವಿಂದ ವಿಠೋಬಾ ರುಕ್ಮಯಿ ದೇವರ ಪಾದಾರವಿಂದಕ್ಕೆ ಗೋವಿಂದನಿ ಗೋವಿಂದ ರಾಮನಾಥ ದೇವರ ಪಾದಾರವಿಂದಕ್ಕೆ ಗೋವಿಂದ Correcto.